ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವ ರೌಡಿಗಳಿಗೆ ನಿನ್ನೆ ತಡರಾತ್ರಿ ಹುಬ್ಬಳ್ಳಿ ಧಾರವಾಡದ ಡಿಸಿಪಿ ಧಾರವಾಡ ಎಸ್ಪಿ ಅವರು ಮೈ ಚಳಿಯನ್ನು ಬೆಳೆಸಿದ್ದಾರೆ. ನಿನ್ನೆ ಬೆಂಡಿಗೇರಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ರೌಡಿ ಶೀಟರ್ಗಳ ಮನೆಗಳ ಮೇಲೆ ರೈಡ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀನಿವಾಸ ಮೀರಾಪುರ ಎಂಬವರ ಮನೆಯಲ್ಲಿ 2 ಲಾಂಗ್ ಹಾಗೂ 1 ಕೊಡಲಿ ಸಿಕ್ಕಿತ್ತು. ಹೀಗಾಗಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಂಡ ವಿರುದ್ಧ 55 ಅಕ್ರಮ ಶಸ್ತ್ರಾಸ್ತ್ರಗಳ ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ. ಆದರೆ ಲಾಂಗ್ ಇಟ್ಟುಕೊಂಡಿದ್ದ ಆರೋಪಿ ಪರಾರಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಖಡಕ್ ಪೊಲೀಸ್ ಖ್ಯಾತಿಯ ಕೃಷ್ಣಕಾಂತ್ ಕೆಲವೊಂದಿಷ್ಟು ರೌಡಿಗಳನ್ನ ಠಾಣೆಗೆ ಕರೆಸಿ ತಮ್ಮದೇ ಶೈಲಿಯಲ್ಲಿ ಬೆವಳಿಸಿದ್ದಾರೆ. ರವಿ ಜಾವದ್ನನ್ನ ವಿಚಾರಣೆಗೆ ಕರೆದುಕೊಂಡು ಹೋದ ಹಿನ್ನೆಲೆಯಲ್ಲಿ ಬೆಂಡಿಗೇರಿಯ ಪೊಲೀಸ್ ಠಾಣೆಯ ಮುಂದೆ ಭಾರೀ ಜನಸ್ತೋಮ ಜಮಾಯಿಸಿದ್ರು. ಆದರೆ ಪೊಲೀಸರು ಎಲ್ಲರಿಗೂ ವಾರ್ನಿಂಗ್ ಮಾಡಿ ವಾಪಸ್ಸು ಕಳುಹಿಸಿದ್ದಾರೆ. ಜೊತೆಗೆ ಪರಿಸ್ಥಿತಿ ಕೈಮೀರಿ ಹೋಗಬಾರದು ಎಂಬ ಉದ್ದೇಶದಿಂದ ಸ್ಥಳಕ್ಕೆ ಡಿಆರ್ ವ್ಯಾನ್ ಕೂಡ ತರಿಸಲಾಗಿತ್ತು. ಒಟ್ಟಿನಲ್ಲಿ ಖಡಕ್ ಪೊಲೀಸ್ ಖ್ಯಾತಿಯ ಕೃಷ್ಣಕಾಂತ್ ಧಾರವಾಡ ಜಿಲ್ಲೆಗೆ ಆಗಮಿಸಿದ ಬಳಿಕ ಹಲವಾರು ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಬಿದ್ದಿದೆ. ಹೀಗಾಗಿ ಧಾರವಾಡದ ಸಾರ್ವಜನಿಕರು ನಮ್ಮ ಜಿಲ್ಲೆಗೆ ಒಳ್ಳೆಯ ಅಧಿಕಾರಿ ಸಿಕ್ಕಿದ್ದಾರೆ ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ. ಮುಂದೆ ಗಲಾಟೆ ಏನಿಲ್ಲ. ಇದು ಕ್ರೈಮ್ ನಂಬರ್ 55/20 ಒಂದು ರಿಜಿಸ್ಟರ್ ಆಗಿದೆ ನಮ್ಮಲ್ಲಿ. ಅದರಲ್ಲಿ ಡೀಟೇಲ್ ನಿಮಗೆ ತಿಳಿಸಿ ಅದ್ರ ಪ್ರಕಾರ ಯಾರು ತಪ್ಪಿಸ್ಕೊಂಡು ಹೋಗಿದ್ದಾರೋ ಅದ್ರ ಬಗ್ಗೆ ವಿಚಾರಿಸಬೇಕು. ಸೆಟಲ್ಮೆಂಟ್ ಏರಿಯಲ್ಲಿ ಯಾರು ಈ ರೀತಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಇದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಏನು ವಿಚಾರಿಸ್ಬೇಕು, ಯಾರಿಗೆ ವಿಚಾರಿಸ್ಬೇಕು ಅದ್ರ ಬಗ್ಗೆ ವಿಚಾರಿಸ್ತಾ ಇರ್ತೀವಿ ಅಷ್ಟೇ. ಅದ್ರ ಬಗ್ಗೆ ಪಬ್ಲಿಕ್ಗೆ ಗೊತ್ತಿಲ್ಲದೆ ಅವರು ಏನು ಮಾಡ್ತಾರೆ ಅದು ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಬಟ್ ನಾವು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದೇ ರೀತಿ ಮಾಡ್ತಾಯಿದ್ದೀವಿ ಅಷ್ಟೇ. ಇದೆ 55/20 ಅಲ್ಲ. ಸೊ ಅದೇನು ಸೆಕ್ಷನ್ಸ್ ಇದೆ ಆರ್ಮ್ಸ್ ಆ್ಯಕ್ಟಲ್ಲಿ, ಸೊ ಕೆಲವು ಆರ್ಮ್ಸ್ ಸೀಸ್ ಮಾಡಿದ್ದೀವಿ. ಸೊ ಅದಕ್ಕೆ ಅದ್ರ ಪ್ರಕಾರ ಎಲ್ಲಿಂದ ಬಂತು, ಏನು ಉದ್ದೇಶ ಇತ್ತು, ಅದಕ್ಕೋಸ್ಕರ ನಾವು ಪತ್ತೆ ಮಾಡ್ತಾಯಿದ್ದೀವಿ, ವಿಚಾರಿಸ್ತಾಯಿದ್ವಿ. ಸೊ ಅದಕ್ಕೋಸ್ಕರ ಇದು ನಾವು ವಿಸಿಟ್ ಮಾಡ್ತಾ ಇರ್ತೀವಿ ಎಲ್ಲಿ ಅದು ಕ್ರೈಮ್ ರಿಜಿಸ್ಟರ್ ಆದರೆ. ಸರ್, ಕೇಶಾಪುರ ಲಿಮಿಟ್ಸಲ್ಲಿ ಹೈಯೆಸ್ಟ್ ಇದು ಪತ್ತೆ ಮಾಡ್ತಾ ಇದೀವಿ. ಈಗ ಅದು ನಾವು ನಿಮಗೆ ಡೀಟೇಲ್ ತಿಳಿಸ್ತೀವಿ. ಅದು ಈಗ ಹೇಳೋದು ಸರಿ ಇಲ್ಲ, ಅದು ನಾವು ಹೇಳ್ತೀವಿ ಡೀಟೇಲಲ್ಲಿ. ಅದು ನಾವು ಹೇಳ್ತೀವಿ. ಕಸ್ಟಡಿ ಯಾರ್ದು ಏನಿಲ್ಲ ನಾವು ವಿಚಾರಿಸ್ತಾ ಇದೀವಿ ಅಷ್ಟೇ. ಕಸ್ಟಡಿ ಏನಾದರೂ ಇದ್ದರೆ ನಾವು ತಿಳಿಸ್ಬಿಡ್ತೀವಿ. ಮತ್ತೆ ಎಲ್ಲ ಏನೇನಿದೆ ನಾವು ಅದು ಎಂಟ್ರಿ ಮಾಡಿ ಎಲ್ಲರಿಗೂ ವಿಚಾರಿಸ್ತಾ ಇದೀವಿ ಅಷ್ಟೇ.